ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಕುಡ್ಲ ಉತ್ತರ ಪೊಲೀಸ್ ಸ್ಟೇಷನ್ ಬೊಕ್ಕ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಸುತ್ತೂರು ನಡಪಾಯಿನ ರಡ್ಡು ಬೇತೆ ಬೇತೆ ಕಾರ್ಯಾಚರಣೆ ಎಂಡಿಎಂಎ ಮಾರೊಂದಿತ್ತಿನ ಆರೋಪಿಯನ್ನು ಪತ್ತದು ಒಟ್ಟು 200 ಗ್ರಾಂ ಎಂಡಿಎಂಎ ಅಮಲು ವಸ್ತುನು ಸ್ವಾಧೀನೋದಿ ತೊಂದೇರು ಬೆಂಗಳೂರುದು ಎಂಡಿಎಂಎ ಅಮಲು ವಸ್ತುಂದಿ ತಂದು ಕುಡ್ಲದ ಫಲ್ನೀರು ಸುತ್ತಮುತ್ತಲು ಮೂವೇರು ಸೇರ್ದು ಕಾರ್ಡ್ ಜನಕ್ಲೆಗೆ ಮಾರನ ಬಗೆಟ್ ನಿಘಂಟದ ಮಾಹಿತಿ ಪಡೆಯಿನ ಕುಡ್ಲ ಸಿಸಿಬಿ ಘಟಕದ ಎಸಿಪಿ ಪಿಎ ಹೆಗಡೆ ದುಂಬಾಳ್ತದ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡಪಾದು ಅಮಲು ವಸ್ತು ಇತ್ತನ ದೂರದ ಮಿತ್ತು ಮಂಜೇಶ್ವರ ಉದ್ಯಾವರದ ಮೊಹಮ್ಮದ್ ಹನೀಫ್ ಬೊಕ ಸೈಯದ್ ಫೌಜಾನ್ ಕುಂಜತ್ತೂರ್ದ ಸಿರಾಜುದ್ದೀನ್ ಅಬುಬಕ್ಕರ್ ಪಣ್ಪುಣಕ್ಲೇನು ಸ್ವಾಧೀನೋಗ್ದಿ ತಂದು ಅಕ್ಲೆಡ್ದು 100 ಗ್ರಾಂ ತೂಕದ 5 ಲಕ್ಷ ರೂಪಾಯಿ ಬಿಲಿತ ಎಂಡಿಎಂಎ ಅಮಲ್ ವಸ್ತು 4,000 ರೂಪಾಯಿ ಒಂಜಿ ಕಾರು ಮೂಜಿ ಮೊಬೈಲ್ ಫೋನು ಡಿಜಿಟಲ್ ತ್ರಾಸ್ಲೆಂದು ತಂದಿರು ಒಂದು ಒಟ್ಟು ಬೆಲೆ 10,94,500 ರೂಪಾಯಿ ಆವೊಂದು ಅಂದಾಜು ಮಲ್ತದೇರು ಕುಡ್ಲ ಉತ್ತರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಅಳಪೆ ಗ್ರಾಮದ ಕಂಕನಾಡಿ ರೈಲ್ ಆಫೀಸ್ ಮಾರ್ಗೋಡು ಉರಿ ಅಕ್ರಮವಾದ ಅಮಲು ವಸ್ತು 11 ಜನಕ್ಲೆಗೆ ಮಾರೊಂದಿತ್ತಿನ ಬಗೆಟ್ ನಿಘಂಟದ ಮಾಹಿತಿದ ಮಿತ್ತು ಕುಡ್ಲ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡಪಾದು ಮಂಜೇಶ್ವರ ಮಿಯಪದವದ ಇಬ್ರಾಹಿಂ ಅರ್ಷಾದ್ ವಿಕೆ ಪನ್ಪುಣೆಯನ್ನು ಸ್ವಾಧೀನೋಗ್ದಿ ತಂದು ಒಟ್ಟು 100 ಗ್ರಾಂ ತೂಕದ 5 ಲಕ್ಷ ರೂಪಾಯಿ ಬಿಲೆತ ಎಂಡಿಎಂಎ ಅಮಲು ವಸ್ತು 1,000 ರೂಪಾಯಿ ಮೊಬೈಲ್ ಫೋನು ಡಿಜಿಟಲ್ ತ್ರಾಸ್ ಸ್ವಾಧೀನೋಗ್ದಿ ತಂದೇರು ಒಂದು ಒಟ್ಟು ಬೆಲೆ 5,11,500 ರೂಪಾಯಿ ಅಂದಾಜು ಮಲ್ತದೇರು ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು ಹರ್ಷದ್ನ ಮಿತ್ತು ಈ ದುಂಬು ಪುತ್ತೂರು 175 ಕಿಲ ಗಾಂಜಾ ಸಾಗಾಯಿನ ಕೇಸ್ ಬೊಕ ಮಂಜೇಶ್ವರ ಪೊಲೀಸ್ ಸ್ಟೇಷನ್ ರಡ್ಡು ಪೆಟ್ಟದ ಕೇಸ್ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಪೆಟ್ಟದ ಕೇಸ್ ಪಾಡ್ದಂಡು ಮಗೆ ಜೀವದಿತೊನ್ನ ಬೆರಿಕೆ ಅಮ್ಮೇರ್ಲ ಜೀವದಿತೊನ್ನ ಬೇಜಾರ್ದ ಸಂಗತಿ ಕಾಸರಗೋಡು ಜಿಲ್ಲೆ ಕುಂಬ್ಳೆದ ಬಂಬ್ರಾನೋಡು ನಡತದಂಡೆ ಸೋಮೇಶ್ವರಗ್ ಬತ್ತದು ಕಡಲಗಲಾಗಿದ್ದು 6 ಪ್ರಾಣ ಬಿಡ್ತೇರು ಸೋಮವಾರ ಕಾಂಡೆ ಉಳ್ಳಾಲ ಕಡಲ ಬರಿಟು ಪುನಃ ತೂಜಿದಂಡೆ ಬಂಬ್ರಾಣ ಕಲ್ಕುಲದ ಕಲ್ಲದ ಮೇಸ್ತ್ರಿ ಕೆಲಸ ಮಲ್ತೊಂದಿತ್ತಿನ 52 ವರ್ಷದ ಲೋಕೇಶ್ ಜೀವ ಬುಡ್ನ ಜನ ಅದುಲ್ಲೇರು ಮಗೆ ರಾಜೇಶ್ ಜೀವದತ್ತೊಂದು 33 ದಿನ ಕರೆದು ಅಮ್ಮೇರ್ಲ ಜೀವದತ್ತೊನ್ನ ಸಂಗತಿ ನಡತದಂಡೆ ಮಗೆ 26 ವರ್ಷದ ರಾಜೇಶ್ ಜುಲೈ 10ಕ್ಕೆ ತೋಜಂತೆ ಆದ ಅರನ ಪುನಃ ಜುಲೈ 16ಕ್ಕೆ ಕಾಂಡೆ ಕುಡ್ಲದ ಬೆಂಗರೆ ನೇತ್ರಾವತಿ ಸುದೆ ಬರಿಟ್ಟು ತೋಜಿದಿತ್ತಂಡು ಮಗನ ಶುದ್ಧ ಆಯ್ ಬೊಕ್ಕ ಲೋಕೇಶ್ ಭಾರಿ ಬೇಜಾರಡಿತ್ತೇರು ಮಾನಸಿಕವಾದ ನರ್ಗದಿತ್ತೇರು ಆಗಸ್ಟ್ 13ಕ್ಕೆ ಕಾಂಡೆ 9 ಗಂಟೆಗೆ ಊರ್ದ ಕೆಲವರಿಗೆ ವಾಟ್ಸಪ್ ಸಂದೇಶ ಕಡಪೊಡ್ದು ತಾನು ಇತ್ತೆ ಸೋಮೇಶ್ವರಗೂ ಪೋದು ಕಡಲಗಲಾಗುವೆ ಪುನಃ ಉಳ್ಳಾಲೋಡು ತಿಕ್ಕು ಮೊಬೈಲ್ ಕೊನಪುಜ್ಜಿ ಇಲ್ಲಡ್ ದೀದು ಪೋಪೆನ್ ತೆರಿಪಾದು ಇಲ್ಲಡ್ದು ಪಿದಡದಿತ್ತೇರು ವಾಟ್ಸಪ್ ಸಂದೇಶ ತೂಯಿನ ಬೆರಿಕೆ ಇಲ್ಲ ಸುತ್ತಮುತ್ತದಕ್ಲು ಫೋನ್ ಮಲ್ಪನಾಗ ಇಲ್ಲಲ್ದಕ್ಲು ಫೋನ್ ದೀದೇರು ಮೊಬೈಲ್ ಇಲ್ಲಡ್ದೀದು ಪೋತೇರಿಂದ ಅಪಗ ಇಲ್ಲಲ್ದಕ್ಲು ಪಂತೇರು ಇಲ್ಲಲ್ದಕ್ಲು ಊರ್ದಕ್ಲು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತೇರು ಸೋಮವಾರ ಕಾಂಡೆ 11 ಗಂಟೆಗೆ ಲೋಕೇಶರ್ನ ಪುನಃ ಉಳ್ಳಾಲದ ಮೀನು ಪತ್ತುನಕ್ಲೆಗೆ ತಿಕ್ಕದಂಡು ಉಳ್ಳಾಲ ಪೊಲೀಸರು ದೇರ್ಲಕಟ್ಟೆದ ಆಸ್ಪತ್ರೆ ಪುನಃ ಪರೀಕ್ಷೆ ನಡಪಾದು ಅಂಗಾರ ಕಾಂಡೆ ಪುನಃ ಬುಡ್ದು ಕೊಡ್ತೇರು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಬೆದ್ರದ ವಿದ್ಯಾಗಿರಿ ಕೈತಲು ಉಪನ ದಂಡೇಲ್ ತಿರ್ಗಸ್ ಕೈತಲು ಓಮ್ನಿ ಕಾರ್ಡ್ ಓರೋಡ್ ದೊರಣಿ ಸೂಲಾಕದಳು ಬೆದ್ರದ ಅಗ್ನಿಶಾಮಕ ದಳತಕ್ಲು ತುರ್ತು ಜಾಗಿಗೆ ಬತ್ತದು ಸೂತೆಕ್ಕವನ ಕಾರ್ಯಾಚರಣೆ ನಡಪಾದಿರು ಗಾರ್ಡಿತ್ತಿನಕ್ಲು ಅಪಗನೆ ಪಿದೈ ಪಾರ್ ಬತ್ತದು ಅಪಾಯಡ್ದು ಬಚವಾತಿರು ಕಾಡಿತ್ತಿನ ಗ್ಯಾಸ್ ದಂಡೆ ಪುಡದು ಸೂಪತ್ತು ದಿಪ್ಪು ಒಂದು ಸಂಶಯ ಉಂಡಾತು ಶಾಲೆದ ಸುತ್ತಮುತ್ತಲು ಗಂಗಸರ ಪರ್ಪುನ ಬೀಡಿ ಸಿಗರೇಟ್ ಒಯ್ಪುನ ಸೇರಿನಂಚ ಒವ್ವೆ ಅಮಲು ವಸ್ತುದಿತೊನ್ನ ಬೊಕ್ಕ ಮಾರ್ಯರೆಜ್ಜಿ ಐಕ್ ತಡೆಪುಂಡು ಅಡ ಸರ್ಕಾರದ ಮಾತ ನಿಯಮಲಿನ ಮೀರ್ದು ಕಾರ್ಲದ ಬಜಗೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈತಳ್ಳಿ ಬಾರ್ ಅಂಡ್ ರೆಸ್ಟೋರೆಂಟ್ ಶುರು ಮಲ್ಪೆರೆ ಅಟ್ಟಣೆ ಮಲ್ತದಿತ್ತದು ಜನಕ್ಲು ವಿರೋಧ ತೋಜದಿರು ಬಜಗೋಳಿ ಹೊಸ್ಮಾರ್ ರಾಜಮಾರ್ಗದ ಎಡತ್ತಿಗೆ ಬರವು ಸಂಸ್ಥೆ ಉಂಡು ಬಲತ್ತಿಗೆ ಕಟ್ಟದ್ನ ಹೊಸ ಕಟ್ಟುವನೋಡು ಬಾರ್ ಅಂಡ್ ರೆಸ್ಟೋರೆಂಟ್ ಸುರು ಮಲ್ಪನೆಗೆ ಸಜ್ಜಾವನುಂಡು ಇಲಾಖೆಡ್ಲ ಐಕ್ ಒಪ್ಪಿಗೆ ತಿಕ್ಕದುಂಡು ಅಂಜದು ಶಾಲೆ ಜೋಕ್ಲಿನ ಇಲ್ಲದಕ್ಲು ಊರ್ದ ತೆರಿದ್ನ ಗೇನದ ಜನಕ್ಲು ಬೊಕ ಬರವು ಕಲ್ಪವನಕ್ಲು ಇಲಾಖೆದ ಕ್ರಮಕ್ಕೂ ವಿರೋಧ ಮಲ್ತದು ಪೊರ್ಂಬಾಟ ಶುರು ಮಲ್ತದೇರು ಬರವು ಸಂಸ್ಥೆದ ಒಂತೆ ದೂರೋಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಸುರು ಮಲ್ಪನೆಗೆ ವಿರೋಧ ತೋಜಾದು ಈ ತೋರ್ತುಗೆ ಸಭೆನ ದೀವೊಂದು ಸಜ್ಜಾತೇರು ಐತಂಚ ಆಗಸ್ಟ್ 15ಕ್ಕೆ ಶಾಲೆ ಎದುರುಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯರ್ನ ಫಟ ದುಂಬುದಿದು ಪೊಡಿ ಜೋಕ್ಲು ವಿರೋಧ ತೋಜಾವನ ಬರೆಯಿನ ಬೋರ್ಡುಲಿನ 11 ಧರಣಿಡು ಪಾಲ್ದು ತಂದಿರು
ಸುರುತ ಹಂತಡು ಸರ್ಕಾರಗೂ ಬೆಚ್ಚ ಮುಟ್ಟಾಯಿನ ಜೋಕ್ಲು ಜಿಲ್ಲಾಡಳಿತೋಗ್ಲ ದೂರು ಕೊಡ್ತೀರು. ಅಭಿವೃದ್ಧಿ ಸಮಿತಿ ಬೊಕ್ಕ ಮೇಲ್ ಜವಾಬ್ದಾರಿ ಸಮಿತಿದ ಗುರ್ಕಾರ್ಯರು ಮಾತಾ ಸದಸ್ಯರು ಸೇರಿದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಒಪ್ಪಿಗೆ ಕೊರಿಯರ್ನೇ ಬಲ್ಲಿಂದು ವಿರೋಧ ತೋಜಾದ ಜಿಲ್ಲಾಡಳಿತಗಳ ದೂರು ಕೊಡ್ತೀರು. ಬಜಗೋಳಿ ಶಾಲೆ ಒಂದು 65-70 ವರ್ಷದ ಇತಿಹಾಸ ಇರುವಂಥ ಶಾಲೆ. ನಾವು ನಮ್ಮ ತಂದೆ ತಾಯಿಯೆಲ್ಲ ಕಲಿತಂಥ ಶಾಲೆ ಇದು. ಬಜಗೋಳಿ ಶಾಲೆಗೆ ಒಂದು ಭಾರಿ ಉತ್ತಮವಾದ ಹೆಸರಿದೆ. ಪ್ರಸ್ತುತ ಬಜಗೋಳಿಯಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ, ಬಜಗೋಳಿ ಶಾಲೆಯ ಪಕ್ಕದಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡುವಂಥ ವ್ಯವಸ್ಥೆ ಬಜಗೋಳಿಯಲ್ಲಿ ಆಗ್ತಾಯಿದೆ. ಇದನ್ನು ಶಾಲೆಯ ಮಕ್ಕಳ ಹೆತ್ತವರಾಗಿ ನಾವು ಇದನ್ನು ಖಡಾಖಂಡಿತವಾಗಿ ವಿರೋಧ ಮಾಡ್ತಾಯಿದ್ದೇವೆ. ಬಜಗೋಳಿ ಪೇಟೆಯಲ್ಲಿ ಅಥವಾ ಪರಿಸರದಲ್ಲಿ ಬೇರೆ ಎಲ್ಲೂ ಮಾಡುವುದಕ್ಕೆ ನಮ್ಮಲ್ಲಿ ಆಕ್ಷೇಪ ಏನಿಲ್ಲ. ವ್ಯಕ್ತಿಗತವಾಗಿ ಅಲ್ಲದೆ ರಾಜಕೀಯವಾಗಿ ಇದು ಯಾವುದೇ ಉದ್ದೇಶ ಅಲ್ಲ. ಶಾಲೆಯ ಪಕ್ಕದಲ್ಲಿ ಶಾಲೆಗೆ ತೊಡಕು ಮಾಡುವಂಥ ಯಾವುದೇ ಚಟುವಟಿಕೆಗಳು ಆಗಬಾರ್ದು ಅಂತ ಉದ್ದೇಶದಲ್ಲಿ ನಾವು ಈ ಕೆಲಸಕ್ಕೆ ಕೈ ಜೋಡಿಸ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಾರನ್ನು ಇಲ್ಲಿಂದ ತೆರವುಗೊಳಿಸಿ ಇದಕ್ಕೆ ಬೇರೆ ಸೂಕ್ತ ಜಾಗವನ್ನು ಕಲ್ಪಿಸಿಕೊಟ್ಟು ಇದನ್ನು ಇಲ್ಲಿ ಶಾಲೆಗೆ ಆಗುವಂಥ ತೊಂದರೆಯಿಂದ ನಮ್ಮನ್ನು ಕಾಪಾಡಬೇಕು. ಹಾಗೆ ಇಲ್ಲಿ ಶಾಲೆಯ ಪಕ್ಕದಲ್ಲಿ ಬಾರ್ ಇಟ್ಕೊಂಡು ಇಲ್ಲಿ ಕುಡಿದು ಬಂದವರು ಶಾಲೆಯ ಜಗಲಿಯಲ್ಲಿ ಮಲಗಿ ವಾಂತಿ ಮಾಡಿ ಅದನ್ನು ಮಕ್ಕಳು ಬಂದು ಬೆಳಿಗ್ಗೆ ಬಾಚುವಂಥ ಕೆಲಸ ಶಾಲೆಯ ಮಕ್ಕಳಿಂದ ಆಗಬಾರ್ದು. ಅದಕ್ಕೋಸ್ಕರ ಇದನ್ನು ದಯವಿಟ್ಟು ತೆರವುಗೊಳಿಸಬೇಕಂತ ನಾವು ಈ ಮೂಲಕ ವಿನಂತಿ ಮಾಡ್ತೇವೆ. ಉಡುಪಿ ಜಿಲ್ಲೆ ಕಟಪಾಡಿ ಕೈತಲ್ದ ಸುಭಾಷ್ ನಗರ ತಿರ್ಗಸಿರ್ದು ಕುಂಜಾರ ಗಿರಿಪಾಚಕ ಕ್ಷೇತ್ರ ಜೋಡಿಸವನ ಮಾರ್ಗ ಬಿಜಟ್ಲ ಕೈತಲ್ ಮಾರ್ಗೋನು ಗರ್ತ್ ಪಾಡ್ದೇರು. ಪೈಪ್ ಲೈನ್ ಮಲ್ಪನಕ್ಲು ಈ ಮಾರ್ಗೋನು ಗರ್ತ್ ಪಾಡ್ದೇರು ಒಂದೆರಡು ಗಾಡಿಲು ಸಂಚಾರ ಮಲ್ಪೆರ ಕಷ್ಟ ಆತಂಡು. ಈ ಮಾರ್ಗ ಅದು ದಿನನಿತ್ಯ ಸಾರಗಟ್ಲೆ ಗಾಡಿಲು ಸಂಚಾರ ಮಲ್ತೊಂದಿಲ್ಲ. ಪುಣ್ಯಕ್ಷೇತ್ರ ಬೊಕ್ಕ ಶಾಲೆ ಕಾಲೇಜಿಗೆ ಪೋಪುನ ಬಸ್ಸುಲು ಸಂಚಾರ ಮಲ್ತೊಂದಿಲ್ಲ. ಅಂಚಾದಿತ್ತೆ ಗಾಡಿ ಬುಡುಪುನಕ್ಲೆಗ್ ನಿಚ್ಚ ಉಪದ್ರಾವನುಂಡು. ಗಾಡಿಲು ಗುದ್ದು ನೆಡ್ದುಂಬು ಸಂಬಂಧಪಟ್ಟನಕ್ಲು ತುರ್ತು ಸಮಸ್ಯೆ ಪರಿಹಾರ ಮಲ್ತು ಕೊರಡುವುದು ಜನಕ್ಲು ಮಾಧ್ಯಮಲೆಡ ಪಂಡೊಂದು ಭಿನ್ನೈತೊಂದೀರು. ನಮ್ಮ ಕುಂಜಾರು ಕ್ರಾಸ್ ಸುಭಾಷ್ನಗರ ಕ್ರಾಸ್ ಹಿಡಿದು ಕುಂಜಾರು ಪಡವೆಲ್ಲ ಓಪಿನ ರೋಡ್ ನಮ್ಮ ಮೂಲೆ ಒಂಜಿ 50 ಮೀಟರ್ ದುಂಬು ಬಿಜೆಂಟ್ಲದಲ್ಪ ರಸ್ತೆ ಒಂಜಿ ಗರ್ತು ಪಾಡ್ದೇರು. ಅವು ಮಸ್ತ್ ಪೈಪ್ ಲೈನ್ದಾಗಲು ಗರ್ತು ಪಾಡ್ದು ನಿಂಗಲೆ ವಾಹನ ಪೂರ ರಿಕ್ಷಾ ಬಸ್ ಪೂರ ಪೋರೆ ಮಸ್ತ್ ಸಮಸ್ಯೆ ಒಂದುಂಡು. ಮುಂದಕ್ಕೆ ಸಂಬಂಧಪಟ್ಟಿನಾಗಲು ಒಂಜಿ ಬತ್ತು ಬೇಗನ ಒಂಜಿ ದಾಲ ಒಂಜಿ ಅವಘಡ ಆವಡ್ ದುಂಬು ಮುಂದಿನ ಒಂಜಿ ಸರಿ ಮಲ್ತು ಕೊರಡು ಬಂದು ನಿಂಕಲು ವಿನಂತಿ ಮಲ್ತಂದಿಲ್ಲ. ಲಾಸ್ಟ್ ಟೈಮು ಮಂಚಗಾಲದ ಸೈಡೆಲ್ಲ ಬಂತು 6 ಅಗಲಿಗೆ ಸಂಬಂಧಪಟ್ಟ ಅಧಿಕಾರಿನಾಗಲಿ ಫೋನ್ ಮಲ್ತದ್ದು ಒಂಜಿ 20 ಮಿನಿಟ್ದಲ್ಲ ಆಗಲಿ ಲೆಬುಡದು JCB ಅಂತದ್ದು ಅವೇನೊಂಜಿ ಗುರಿ ಮುಚ್ಚದು ಕೊಡ್ತೇರು. ಆಂಡಲ ಬರ್ಸೋಗು ಕೂಡ ಸಿಂಕ ಒಂದುಂಡು. ಅವು ಮಸ್ತ್ ಪ್ರಾಬ್ಲಮ್ ಒಂದುಂಡು ಗಾಡಿ ಸೈಡ್ ಕೊರ್ರೆ ಪೂರ ಅವು ಸೈಡ್ ಕೊರ ಅಂಚೆಡು ದೇವಸ್ಥಾನ ಉಂಡು, ಅಂಚೆನೆ ಸ್ಕೂಲ್ ಉಂಡು, ಸ್ಕೂಲ್ದ ವ್ಯಾನ್ ಉಂಡು, ಒಂಜಿ 40-45 ಮೀಟರ್ ಸ್ಕೂಲ್ ವ್ಯಾನ್ ಉಂಡು. ಗಾಡಿ ಕಾಂಡೆ ಪೋನ ಬಯ್ಯ ಬರ್ನ ಪೂರ ಸೈಡ್ ಕೊರ್ರೆ ಮಸ್ತ್ ಸಮಸ್ಯೆ ಒಂದುಂಡು. ರಸ್ತೆ ಭಾಳ ಕಡಿದಾಗಿದೆ, ತುಂಬ ಇಕ್ಕಟ್ಟಾಗಿದೆ. ಎರಡೂ ಕಡೆಗಳಲ್ಲೂ ಪೊದೆ ಬೆಳೆದಿದೆ. ಅಂತಹ ಒಂದು ಆಯಕಟ್ಟಿನ ಸ್ಥಳದಲ್ಲಿ ರಸ್ತೆಯನ್ನು ಅಗೆದು ಏನೊಂದು ದುರಸ್ತಿ ಮಾಡದೆ ಯಾವುದೇ ಎಚ್ಚರಿಕೆಯ ನಾಮಫಲಕವನ್ನು ಸಹ ಅಳವಡಿಸದೆ ತೀರಾ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಆದ್ದರಿಂದ ಯಾವುದೇ ಸಮಯದಲ್ಲಿ ಅಲ್ಲಿ ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ನಾನು ಗ್ರಾಮಸ್ಥನಾಗಿ ಈ ಮೂಲಕ ಆ ರಸ್ತೆಯ ಒಂದು ದುರವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೆ. ಪೊಂಜಲಿನ ಗಟ್ಟಿಮುಟ್ಟು ಮಲ್ಪು ನಡೆದು ಕುಟುಂಬದ ಪಣವು ಬುಲಿಚಿಲ್ ಉದ್ದೇಶಡು ಒಂದು ಸುರುತ ಸರತಿ ಒಡಿಪುಡು ಸೂಪರ್ ಮಾರ್ಕೆಟ್ ಶುರು ಮಾಡ್ತದೆ. ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಪರ್ ಮಾರ್ಕೆಟ್ ಉದೀಪನ ಮಾಡ್ತಾರೆ. ಒಡಿಪು ತಾಲೂಕು ಪಂಚಾಯತ್ ಬೊಕ್ಕ ನಬಾರ್ಡ್ ಸಂಸ್ಥೆದ ಜೊತೆ ಸೇರ್ಗಡೆ ಚೇರ್ಕಾಡಿ ಗ್ರಾಮ ಪಂಚಾಯತ್ದ ಪ್ರಗತಿ ಸಮೃದ್ಧಿ ಸಂಜೀವಿನಿ ಸ್ವಸಹಾಯ ಕೂಟದ ಸದಸ್ಯರು ಒಂದೇನು ನಡಪಾಯ ರೈತದು. ಜಿಲ್ಲೆದ ಬೇತೆ ಬೇತೆ ಸಂಜೀವಿನಿ ಸಂಘದ ಸದಸ್ಯರು ಉತ್ಪತ್ತಿ ಮಲ್ತನ ವಸ್ತುಲಿನ ಈ ಕೇಂದ್ರಡು ಮಾರುವೇರು. ಪೊಂಜನಕ್ಲೆ ತಯಾರು ಮಲ್ತನ ಈ ಸೊತ್ತುಲಿನ ತೂದು ಮಂತ್ರಿ ಲಕ್ಷ್ಮೀ ಪುಗರೀರು ಅಲಂಕಾರದ ದೈಕುಲು, ಆಟದ ವೇಷದ ಮುಗ, ಕೈಟೆ ತಯಾರು ಮಲ್ತಿನ ಬ್ಯಾಗ್, ಕ್ಯಾಂಡ್ಲ್, ಬೆದ್ರದ ಕುರುವೆ ಸಾವಯವ ಉತ್ಪತ್ತಿಲಿನ ಮಾರೊಂದುಲ್ಲೇರು. ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ, ಒಡಿಪು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಮಂತ್ರಿಯರನ್ನ ಒಟ್ಟುಗಿತ್ತೇರು.
ಇಲ್ಲಿ ತಾಲೂಕು ಆಫೀಸ್ ಉಡುಪಿಯಲ್ಲಿ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಇದು ಹೊಸ ಸ್ಟಾರ್ಟಪ್ ಅಂತ ಹೇಳ್ಬೋದು. ಸಂಜೀವಿನಿ ಅವರ ತುಂಬ ಪ್ರಾಡಕ್ಟ್ಸ್ ತುಂಬ ಕಡೆ ಸಿಗ್ತದೆ, ಆದರೆ ಸೂಪರ್ ಮಾರ್ಕೆಟ್ ಅಂತ ಸ್ಟಾರ್ಟ್ ಆಗಿದ್ದು ಇದೇ ಫಸ್ಟ್ ಟೈಮ್. ಸೊ ಇಲ್ಲಿ ಹಲವಾರು ಅಡುಗೆ ಐಟಮ್ಸ್ಗಳು, ಸೀರೆಗಳು, ಕರಕುಶಲ ವಸ್ತುಗಳು, ಚಿಕ್ಕ ಚಿಕ್ಕ ಹ್ಯಾಂಡ್ಮೇಡ್ ಐಟಮ್ಸ್, ಜುವೆಲ್ಸ್, ಅದರ ಜೊತೆಗೆ ಇವನ್ ನಾನು ನನ್ನ ತಂಗಿ ಇಬ್ಬರು ಕೂಡ ಪೇಂಟಿಂಗ್ ಮತ್ತು ಕೆಲವೊಂದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇವೆ. ಕೀ ಚೈನ್ಗಳು, ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಅದೆಲ್ಲ ಇಲ್ಲಿ ಇದೆ. ಸೊ ಇದೊಂದು ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ಮತ್ತು ಒಂದು ಈಗ ಸ್ಟೂಡೆಂಟ್ಸ್ಗಳಿಗಾಗಲಿ ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಾವೇನು ಮಾಡ್ತೇವೆ, ಇದನ್ನು ನಾವು ಹೊರಗಡೆ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಅಂದರೆ ಈಗ ಹೆಂಗಸರು ಮನೆಯಲ್ಲಿ ಮಾಡುವಂಥದ್ದು ಅವರಿಗೆ ಹೊರಗಡೆ ಹೋಗಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಅವಕಾಶ ಅವರಿಗೆ, ಅವರು ಮಾಡಿರೋ ಐಟಮನ್ನು ಇಟ್ಟು ಅವರಿಗೊಂದು ಸೇಲ್ ಮಾಡುವ ಒಂದು ಅವಕಾಶ ಸಿಗ್ತದೆ. ಸೊ ಅವರಿಗೆ ಮುಂದೆ ಬರುವ ಅವಕಾಶ ಇರ್ತದೆ. ಸೊ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇವಾಗ ನೀವು ಕೂಡ ಇಲ್ಲಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ, ಡಿಫ್ರೆಂಟ್ ಆಗಿರುವ ಐಟಮ್ಸ್ ಇಲ್ಲಿದೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನಿಲಿಟ್ ಯುವವಾಹಿನಿ ಮಹಿಳಾ ಘಟಕ ಕುಡ್ಲದ ಭಿನ್ನಾದಿಗಿಡು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಜೊತೆ ಸೇರಿಗಿಡು ದೇವಸ್ಥಾನಡು 5ನೇ ವರ್ಷದ ಕುಣಿದು ಭಜಿಸಿರೋ 2023 ಭಾವಗಾನ ಕುಣಿತ ಪನ್ಪುನ ನಲಿಕೆ ಭಜನೆದ ಪಂತುನು ಯುವವಾಹಿನಿ ಬೇತೆ ಬೇತೆ ಘಟಕೊಲೆಗ್ ನಡಪಾದು ಐತ ಮುಗಿತಲ ಬುಕ ಇನಾಮ್ ಪಟುನ ಲೇಸಿ ನಡತಂಡು. ಯುವವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಯರು ರಾಜೇಶ್ ಬಿ ಗುರ್ಕಾರ್ಮಿಡ್ ನಡತಿನ ಲೇಸಿಡ್ ಮೇಯರ್ ಜಯಾನಂದ ಅಂಚನ್ ಬುಕ ಭಾಗವತಿರು ಸತೀಶ್ ಶೆಟ್ಟಿ ಪಟ್ಲ ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ರಮೇಶ್ ಕಲ್ಮಾಡಿ, ಅರುಣ್ ಕುಮಾರ್ ಬುಕ ಚಂದ್ರಶೇಖರ ಏರ್ಮಾಳ್ ಇಂಚ ಸಾಧಕರಿಗೆ ಮೆಚ್ಚುಗೆದ ಸಮ್ಮಾನ ಮಲ್ತೇರು. ಬಿನ್ನೇರ್ನ ಒಟ್ಟು ಸೇರಿಗೆಡು ಭಜನೆ ಪಂತುಡು ಗೆಂದು ನಕ್ಲೆಗ್ ಇನಾಮಲಿನ ಪಟ್ಟಿಯರು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕ 1ನೇ ಇನಾಮು, ಬೆಳ್ತಂಗಡಿ ಘಟಕ 2ನೇ ಇನಾಮು, ಹಳೆಯಂಗಡಿ ಘಟಕ 3ನೇ ಇನಾಮು ಗೆಂದಿದೆ. ಎಡ್ಡೆ ಹಾರ್ಮೋನಿಯಂ ವಿಭಾಗಡು ಕುಳಾಯಿ ಘಟಕದ ಸುದೇಶ್ ಹೊಸಬೆಟ್ಟು, ಎಡ್ಡೆ ತಬಲ ವಿಭಾಗಡು ಕೂಳೂರು ಘಟಕದ ಶೈಲೇಶ್ ಬೈಕಂಪಾಡಿ, ಎಡ್ಡೆ ಭಜನೆ ಪನ್ಪಣರಾದ ಬೆಳ್ತಂಗಡಿ ಘಟಕದ ಸಚಿನ್ ಮೇಲಂತಬೊಟ್ಟು ಇನಾಮು ಗೆಂದಿರು. ಶ್ರೀಮತಿ ನಮಿತಾ ಶ್ಯಾಮ್, ದೇವರಾಜ್ ಕುಲಾಲ್, ಕುಸುಮಾಕರ್ ಕುಂಪಲ, ಭಾಸ್ಕರ್ ಕೋಟ್ಯನ್ ಸಸಿಬಿತ್ಲೆ, ಕಸ್ತೂರಿ ಮಹೇಶ್ ಬುಕ ಸರಸ್ವತಿ ಶ್ರೀನಿವಾಸ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದಕ್ಲು ಭಿನ್ನೆರಾದ ಪಾಲ್ದೊಂಡಿರು. ಯುವವಾಹಿನಿ ಕೇಂದ್ರ ಸಮಿತಿದಕ್ಲು ಕುಡ್ಲದ ಯುವವಾಹಿನಿ ಪೊಂಜಲಿನ ಘಟಕದಕ್ಲು ಕುದ್ರೋಳಿ ಕ್ಷೇತ್ರದಕ್ಲು ಈ ಪೊರ್ತುಡಿತ್ತೇರು. ಜಯನಂದಂಚನಾದ ಮಿತ್ತು ವೈಜಿ ಜಯನಂದಂಚನ್ಗೆ ಸಮುದಾಯದ ಜನಗಳೆಲ್ಲ ಎಂಕ್ ಎತ್ತರ ತಿಕ್ಕುನ ವಂಚಿನ ಒಂಜಿ ಯಶಸ್ವಿ ತಿಕ್ಕಿದ್ರು. ಯಶಸ್ವಿ ತಿಕ್ಕರ ಕಾರಣ ನಮ್ಮ ಸಮುದಾಯ. ಆ ಸಮುದಾಯನ ಯಾನು ಏಪಲ ಮರಪೆರ ಸಾಧ್ಯತೆ ಸಮುದಾಯ ಇಟ್ಟಿನೆಟ್ಟು ಜಯನಂದಂಚನಿಗೆ ಮಿತ್ತು ಬೈದೆ. ಜಯನಂದಂಚನ್ ಮಿತ್ತು ಬರಿಯರೆ ದುಂಬುಗಾದ ಮಂಗಳೂರು ಮಹಾನಗರ ಪಾಲಿಕೆದ ಸದಸ್ಯ ಅವಾರ್ಡ್ ತುಂಬು ನಗರ ಪಾಲಿಕೆದ ಯಶಸ್ವಿಯನ ಒಂಜಿ ನೇಷನಲ್ ಲಿಫ್ಟರ್ ಆದ ಸ್ಟ್ರಾಂಗ್ ಮ್ಯಾನ್ ಬಾಲಾಢ್ಯ ವ್ಯಕ್ತಿ ಆದ ಅಂಚೆನೆ ಯಾನು ಯಶಸ್ವಿ ತೀರ್ಪುಗಾರ ಆದ ಇನಿ ಈ ಒಂಜಿ ಮೇಯರ್ ಎಲ್ಲ ಕಾರಣ ಆತನು ಪನಿಯರ ಈ ಸಂದರ್ಭ ನಾನು ಇಷ್ಟಪಡಬೇಕು. ಇದು ನನ್ನ ಜೀವನದ ಪಾಲಿನ ಅತ್ಯಂತ ಸೌಭಾಗ್ಯ ಎನ್ನುವುದಾಗಿ ನಾನು ಭಾವಿಸ್ತೇನೆ. ನಾವು ಕಲಾವಿದರು ಎಷ್ಟು ಯಾರು ಕೊಟ್ಟರೂ ಕೂಡ ನಮ್ಮಲ್ಲಿ ಕೊನೆಯ ತನಕ ಉಳಿಯುವುದು
ನಿಮ್ಮ ಅಭಿಮಾನಿಗಳಾದ ನಿಮ್ಮ ಪ್ರೀತಿ ಮಾತ್ರ ನಮಗೆ. ಅದಕ್ಕಿಂತ ದೊಡ್ಡ ಸಂಪತ್ತು ನಮಗೆ ಬೇರೆ ಏನಿಲ್ಲ. ನೀವೆಲ್ಲರೂ ನಮ್ಮನ್ನು ಪ್ರೀತಿಸ್ತೀರಿ, ಎಲ್ಲ ಕಲಾವಿದರನ್ನು ಪ್ರೀತಿಸ್ತೀರಿ. ಕಲೆಯೇ ನಮಗೆ ಜೀವನ, ಕಲೆಯೇ ನಮಗೆ ದೇವರು. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಹಾಗೆ ಅಭಿಮಾನಿಗಳು ನಮ್ಮ ಪ್ರಥಮ ದೇವರುಗಳು. ನಮ್ಮ ಅಧ್ಯಕ್ಷರು ಬಹಳ ಪ್ರೀತಿಯಿಂದ ನನ್ನ ಬರ್ತಿರಲ್ಲ ಅಂತ ಹೇಳುವಾಗ ತುಂಬ ಸಂತೋಷ ಆಯಿತು ನನಗೆ. ಅಧ್ಯಕ್ಷರೇ, ನಾನು ಶರಣು. ನಿಮ್ಮ ಪ್ರೀತಿಗೆ ನನಗೆ ಹೇಳಲಿಕ್ಕೆ ಮಾತು ಬರ್ತಾ ಇಲ್ಲ. ಈ ಪ್ರೀತಿ ಸದಾ ಇರಲಿ. ಎಲ್ಲ ಕಲಾವಿದರನ್ನು ಪ್ರೀತಿಸುವಾಗ ಆಗಲಿ. ಭಜನೆಯ ಬಗ್ಗೆ ನಾನು ಬರುವಾಗಲೇ ಅತ್ಯದ್ಭುತವಾಗಿ ಮಾತುಗಳನ್ನು ಆಡಿದರು. ನನಗೆ ತುಂಬ ಸಂತೋಷ ಆಯಿತು. ಹಿಮ್ಮೇಳವಾಗಿದ್ದರೆಯೇ ಚಂದ, ಯಾವತ್ತೂ ಅದು ಮುಮ್ಮೇಳಕ್ಕೆ ಹೋಗಬಾರದು. ಯಾಕೆಂತ ಹೇಳಿದ್ರೆ ಭಜನೆಯನ್ನು, ದೇವರನ್ನು ನಾವು ಆಸ್ವಾದಿಸುವಾಗ, ದೇವರ ಸಂಕೀರ್ತನೆಯನ್ನು ಹಾಡುವಾಗ ಅದರ ಅರ್ಥವನ್ನು ನಾವು ಮನನ ಮಾಡಬೇಕಾದ್ದು ನಮಗೆ ಆದ್ಯ ಕರ್ತವ್ಯ. ಬಿಲ್ಲವಾಸ್ ದುಬೈ ಆ್ಯಂಡ್ ನಾರ್ದರ್ನ್ ಎಮಿರೇಟ್ಸ್ ಚಾರಿಟೇಬಲ್ ಟ್ರಸ್ಟ್ದ ನಿಲಿಟ್ ಶ್ರೀ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ ಬೊಕ್ಕ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ದ ಜತೆ ಸೇರಿಗೆಡು ವರ್ಷಲ ಬರವು ಕಲ್ಪನೆಗೆ ಪಣವು ಸಹಾಯ ಕೊರುಪುನ ಬೊಕ್ಕ ಸಾಧಕರಿಗೆ ಮರ್ಯಾದೆ ಮರ್ದಗ್ ಸಹಾಯ ಕೊರುಪುನ ಇಂಚ ತರಾವರಿ ಕಾರ್ಯಕ್ರಮ ನಡಪೊಂದಿತ್ತು. ಈ ಸರ್ತಿ 2023 ಸಾಲ್ಡ್ ಕುದ್ರೋಳಿದ ಜಯ ಸಿ ಸುವರ್ಣ ಕಲ್ಯಾಣ ಮಂಟಪಡು ಕಾರ್ಯಕ್ರಮ ಅಟ್ಟಣೆ ಮಲ್ತಿತ್ತೇರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಫೊಟತ್ತ ಎದುರು ತುಡರ ಬೊಳ್ಪು ಪೊತ್ತಾದ ಶ್ರೀ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು HS ಸಾಯಿರಾಮ್ ಲೇಸನು ಉದಿಪನ ಮಲ್ತೇರು. ಬಿಲ್ಲವಾಸ್ ದುಬೈ ಗುರುಕಾರ್ಯರು ಪ್ರಭಾಕರ ಡಿ ಸುವರ್ಣ ಗುರ್ಕಾರ್ಮಿಡ್ ಬಿನ್ನೆರು ಒಟ್ಟು ಸೇರಿದು ಬಡವೇರ್ನ ಮರ್ದದ ಖರ್ಚಿಗೆ 1,27,000 ರೂಪಾಯಿ ಪಟ್ಟೀರು. ಸಾಯಿರಾಮ್ ಪಾತಿರ್ದು ಸಂಘದ ಸಾಮಾಜಿಕ ಕಾರ್ಯಗಳಿಗೆ ಮೆಚ್ಚುಗೆ ತೆರಿಪಾದು ಬರವಕಲ್ಪನಾ ಸಹಾಯ ಸಹಕಾರ ದೆತೊನ್ನ ಜೋಕುಲು ಜವನಿರಕ್ಕೆ ಎಡ್ಡೆ ಪಾತೆರ ಪಂಡಿರು. ಸಂಘದ ಆಡಳಿತ ಟ್ರಸ್ಟಿ ಜಿತೇಂದ್ರ ಸುವರ್ಣ ಪಾತಿರ್ದು ಸಂಘ ಬುಲಿದು ಬತ್ತಿನ ಬೊಕ್ಕ ಸಂಘ ಕೊರುಪುನ ವಿದ್ಯಾರ್ಥಿ ವೇತನ ವೈದ್ಯಕೀಯ ಸಹಾಯದ ಬಗೆಟ್ ಪೊಲಬ್ ಮಲ್ತು ಕೊರಿಯರು. ಕರಿನ ಶೈಕ್ಷಣಿಕ ವರ್ಷದ ಬರವಕಲ್ಪನಾ ವಿಶೇಷ ಸಾಧಕರೈನ ಶಶಾಂಕ್, ದೀಕ್ಷಾ, ಮಂಜುನಾಥ, ರಾಶಿ, ಲಾಸ್ಯ ಬೊಕ್ಕ ರಿತೀಕ್ಷ, ಅಸಾಧಾರಣ ಸಾಧಕರೈನ ಬಿಟೆಕ್ 2ನೇ ವರ್ಷದ ವಾಣಿಜ್ಯ ವಿಜ್ಞಾನ ಇಂಜಿನಿಯರಿಂಗ್ ಕಲ್ಪನಾ ಸಾರ್ಥಕ್ ಕುಮಾರ್ಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಮಲ್ಲಬಿನ್ನೇರು ಉದ್ಯಮಿ ಶೈಲೇಂದ್ರ ವೈ ಸುವರ್ಣ ಬೊಕ್ಕ ಬೆದ್ರಾ ಆಳ್ವಾಸ್ ಕಾಲೇಜ್ದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಯೋಗೀಶ್ ಕೈರೋಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರ್ದು ಬರವು ಕಲ್ಪನಕ್ಲೆಗ್ ಸಾಧಕರಿಗೆ ಗೆಡ್ಡೆ ಪಾತೆರ ಪಂಡೇರು. ಇಡೆಮುಟ್ಟ ಬರವು ಕಲ್ಪನಾ 3,137 ಜೋಕ್ಲೆಗ್ ಕಲ್ಪೆರೆ ಪಣವು ಸಹಾಯ ಕೊಡ್ದಿತ್ತದು. ಈ ಸರ್ತಿ 201 ಜೋಕ್ಲೆಗ್ 11,16,000 ರೂಪಾಯಿನ ಪಟ್ಟಿಯರು. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಜಯಾನಂದ ಎಂ ಬಿನ್ನೆರಾದಿತ್ತದು ಸಂಘದ ಕಾರ್ಯಗೂ ಮೆಚ್ಚುಗೆ ತೆರಿಪಾದು ಜೋಕ್ಲಿಗೆ ಎಡ್ಡೆಪ್ಪು ಬಯಕೇರು. ಸಂಘದ ಗುರುಕಾರ್ಯರು ಪ್ರಭಾಕರ ಡಿ ಸುವರ್ಣ ಮೇರೆಗೆ ಜೋಕ್ಲಿನ ಸಮೀಕ್ಷಾ ವರದಿ ಕುರಿದು ಮರ್ಯಾದೆ ಸಂದಾಯಿತ ಮಲ್ತೇರು. ಪ್ರಭಾಕರ ಡಿ ಸುವರ್ಣ ಗುರುಕಾರ್ಮೆದ ಪಾತ್ರ ಪಂಡದು ಮಾತ್ರೆಗಳ ಸೊಲ್ಮೆ ಸಂದಾಯರು. ಬಿಲ್ಲವಾಸ್ ದುಬೈ ಆ್ಯಂಡ್ ನಾರ್ದರ್ನ್ ಎಮಿರೇಟ್ಸ್ ಚಾರಿಟೇಬಲ್ ಟ್ರಸ್ಟ್ದ ಪ್ರಧಾನ ಕಾರ್ಯಂತಿರು ದೀಪಕ್, SP, ಪಣವು ಅಧಿಕಾರಿ ಪ್ರಭಾಕರ ಪೂಜಾರಿ, ಟ್ರಸ್ಟಿ ವಸಂತ ತುಂಬೆ, ಮಾಧವ ಪೂಜಾರಿ, ಸುಧಾಕರ ಪೂಜಾರಿ, ಆಂತರಿಕ ಲೆಕ್ಕ ಪರಿಶೋಧಕರು ಆನಂದ ಬೈಲೂರು, ಸಲಹೆಗಾರರು ಬೊಕ್ಕ ಸಮಿತಿ ಸದಸ್ಯರು ಲೇಸಿಡು ಪಾಲ್ದೊಂಡೇರು. ಅನುಷಾ ಯಶವಂತ್ ಬೊಕ್ಕ ಶರತ್ ಕುಮಾರ್ ಕಾರ್ಯಕ್ರಮ ಸುಧಾರ್ತೆರು. ಭಾಳ ಸಂತೋಷ ನೀಡುತ್ತಿರುವ ಕೆಲಸ ಎಂದರೆ ಅದು ಬಿಲ್ಲವಾಸ್ ದುಬೈ, ನಾರ್ದರ್ನ್ ಎಮಿರೇಟ್ಸ್ ಮತ್ತು ಗುರು ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿರುವ ಈ ಕಾರ್ಯಕ್ರಮ. ಯಾವುದೇ ಸಮಸ್ಯೆ ಬಂದರೂ ವಿದ್ಯಾರ್ಜನೆಗೆ ನೆರವು ನೀಡುವುದನ್ನು ತಪ್ಪಿಸುವುದಿಲ್ಲ. ಮಾತ್ರವಲ್ಲದೆ ವಿಳಂಬವನ್ನು ಮಾಡದೆ ಅರ್ಹರಿಗೆ ಅಗತ್ಯವಾದ ಸಮಯದಲ್ಲಿ ವಿದ್ಯಾರ್ಥಿ ವೇತನ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಇದು ಅಭಿನಂದನೀಯ. ಭಾರಿ ಸಂತೋಷ ಆವೊಂದುಂಡು. ನಿಕುಲ್ ಮಾತ ಜೋಕುಲ್ ಮುಲ್ಪ ಬತ್ತದು ನಿಕಲ್ನ ಕಲ್ಪೊಡು ಪನ್ಪಿನ ಒಂಜಿ ಉಮೇದಡು ಬತ್ತದು ಸೇರ್ದಾರು. ನಿಕುಲು ಎಡ್ಡೆ ಕಲ್ಪೊಡು, ನಿಕುಲು ಎಡ್ಡೆ ಎಜುಕೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಲ್ತದೆ ಬೊಕ್ಕ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ದೇತನೋಡು. ಸುಮಾರು ಜೋಕುಲು ನಮ್ಮ ಈ ಗುರು ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ನಮ್ಮೊಟ್ಟಿಗೆ ಕೂಡೊಂದು ಮಲ್ದಿನಂಚಿನ ಈ ಸ್ಕಾಲರ್ಶಿಪ್ ಒಂದು ಎಡ್ಡೆ ಕೆಲಸೋಡು ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಲ್ತೊಂದುಲ್ಲೇರು. ನಿಕುಲು ಮಾತೆರ್ಲ ನಿಕಲಿಗೆ ಸ್ವಂತ ನಿಕುಲು ಸಂಪಾದನೆ ಮಲ್ಪರೆ ಶುರು ಮಲ್ತಿ ಕೂಡಲೇ ನಿಕಲ್ನ ಅಪ್ಪೆಮ್ಮನ ಪೊರ್ಲುಡು ತೂಡು. ಈ ಜೀವದ ಬೆಲೆದಾದ ಪನ್ಪುನೇನು ಅರ್ಥ ಮಲ್ತೊಂದು ಇಂಚಿನ ಒಂಜಿ ಶಾರ್ಟ್ಕಟ್ದ ಸಕ್ಸಸ್ ಅತನ ಪುದರದ ಕಡೆಗೆ ನಮ್ಮ ಪೋವಂದೆ ನಮ್ಮ ಪುಸ್ತಕಗಳನ್ನು ಓದಿನ ಸಂಸ್ಕೃತಿ ಕಡಿಮೆ. ಅವು ಆಯ್ಜಿಂದಾಂಡಲ ಬೆತೆ ಬೇತೆ ಸಾಧಕರನ್ನ ಬದುಕನ್ನು ಕೈತ್ತಲ ತೂಲೆ ಅತನ ನಮ್ಮಡದಾದಾಂಡಲ ಒಂಜಿ ಬಂಗ ಇತ್ತಂಡ ಬಡಪತ್ತಿತ್ತಂಡ ಅಕಲ್ನ ಬಡಪತ್ತನ ಕೇಳ್ನೆ ಅವು ದಾಲ ಹತ್ತಂದು ಯಾನ ಮುರಣಿ ಒಂಜಿ ದೃಶ್ಯನು ತುಯ್ಯೆ ಎಂಚಿನ ಪಂಡ ಒಂಜಿ ಪೊಂಜವು
ಕಲ್ಲು ತುಮ್ಮೊಂದುಂಡು ನಲೈನ್ ಕಲ್ಲು ತುಮ್ಮೊಂದುಂಡು ಪಿರವುದ ಒಂಜಿ ಬ್ಯಾಗ್ ಉಂಡು ಬ್ಯಾಗ್ ಬಂಡ ಸೀರದ ಒಂಜಿ ಬ್ಯಾಗ್ ಉಂಡು ಐಟ್ ಒಂಜಿ ಎಲ್ಲಿಯ ಬಾಲೆ ಉಂಡು ಮಂಡಿಡು ಕಲ್ಲುಂಡು ಪಿರವುಡು ಬಾಲೆ ಉಂಡು ಬಾಲೆ ಅಂಚಿಂಚಿ ತೂವೊಂದುಂಡು ಪಂಡ ಬಾಲೆಲ್ಲ ಕೈಟ್ ಪತ್ತೊಂದು ಅನಿವಾರ್ಯತೆ ಉಂಡು ಇಂಚಿಡ್ದು ಕಲ್ಲುಲ್ಲ ಪತ್ತೊಂದು ಬೆನ್ಪುನ ಅವಶ್ಯಕತೆ ಉಂಡು ಸಮಾಜಡು ತೂಲೆ ಏತು ಬಂಗುಡಿಪ್ಪು ನಕಲುಲ್ಲೇರೆ ಎಂಚೆಂಚ ಜೀವನ ಅನ್ನೋದೊತ್ತ ನಕಲುಲ್ಲೇರೆ ಎಂಕು ತೋಜುಂಡು ದುಂಬು ಜನಕ್ಕಲು ಬಂಜಿದ ಬಡವುದ ಕಾರಣಗೂ ಅಕಲು ತೋಡ ಬರೆನ ಕೆರೆನ ತೂತುಜೇರೆ ಅಕಲು ಬದುಕು ನೆಂಚ ಪನ್ಪುನ ಸಾಧಿನ ತುಯ್ಯೇರೆ ಇನಿ ನಮ್ಮ ಎಲ್ಲೆಲ್ಲೇ ಸಂಗತಿಲೆಗು ಎಲ್ಲೆಲ್ಲ ಅವು ಬೆದಬೇತೆ ಉದ್ಯೋಗಡ ಆಯ್ನ ಏರುಪೇರು ಆವಡು ಅತ್ತನ ರಡ್ಮೂಜಿ ಕಡೆಟ್ ಪ್ರಯತ್ನ ಮಲ್ತಾರೆ ಉದ್ಯೋಗ ತಿಕ್ಕಂದು ಇಪ್ಪುನಗ ಆವಡು ಅತ್ತನ ಒವ್ವ ಕಾರಣಗೂ ಇತ್ತಿನ ಸ್ಯಾಲ್ರಿಡ್ ಒಂಜಿ 20,000 ಕಮ್ಮಿ ಆನಗ ನಮ್ಮನ ಕೈಕಾರ ನಡುಗುನಾಡು ಆವಡು ಅತ್ತನ ಒವ್ವ ಒಂಜಿ ರೀತಿದ ಸಂಬಂಧಲಿಡಾಪನಂಚಿನ ಬೇನೆ ಬೆಸರಿಗು ನಮ್ಮನ ಮನಸ್ಸು ಏತು ದುರ್ಬಲರಾತ ಪನ್ಪುನ ನಮ್ಮ ಯೋಚನೆ ಮಲ್ಪಡು ಅಂಚಾದು ನಮ್ಮ ಆತ್ಮಸ್ಥೈರ್ಯ ಬೊಕ್ಕ ಆತ್ಮವಿಶ್ವಾಸ ಬೊಕ್ಕ ವಾಸಾದಿಡಾಂಡಲಾವು ಒಂಜಿತ ದುಡ್ಡು ಮಲ್ಪೋಡು ಪನ್ಪುನ ಮನೋಭಾವ ಇಜ್ಜಿ ನೈತಿಕ ಶಕ್ತಿ ಬಾರಿ ಮಲ್ಲ ಶಕ್ತಿ ಜೋಕುಲೆ ನೈತಿಕ ಶಕ್ತಿ ಬಾರಿ ಮಲ್ಲ ಶಕ್ತಿ ನಮ್ಮ ಸಾಧನೆಯನ್ನು ಪಿರತುನಗ ನಮ್ಮ ಆ ದಿನದ ಸ್ಥಿತಿಲೇನು ನಮ್ಮ ಯೋಚನೆ ಮಲ್ಪನಾಗ ಆ ದಿನದ ಗಂಭೀರ ಪರಿಸ್ಥಿತಿನ ನಮ್ಮ ಚಿಂತನೆ ಮಲ್ಪನಾಗ ನಮ್ಮಡ್ದೊಂದು ಸಾಧ್ಯ ಅಂಡಿ ನಮ್ಮೊಂದು ಮಲ್ಪರೆ ಎಂಚ ಕಾರಣಕರ್ತರಾಯ ಒಂದು ಪನ್ನಗ ನಂಕೊಂಜಿ ಪಾತ್ರದ ನೆನೆಪಾಪುಂಡು ಇದು ಹೀಗೂ ಉಂಟೇ ಒಂದು ಸಾಧ್ಯ ಆಂಡ್ ತಾಯಿ ಸಾಧ್ಯ ಆಂಡ್ ಬಂಡ ನಮ್ಮ ಪಾರದರ್ಶಕತೆ ಪ್ರತಿ ಒಂಜಿ ಹಂತಡ್ಲ ಪಾರದರ್ಶಕತೆ ಅಂಚನೆ ಅಕೌಂಟೆಬಿಲಿಟಿ ಪ್ರತಿ ಒಂಜಿ ಪೈಸೆಲ ಬಿಲ್ಲವಾಸ್ತು ಬಾಯ್ದ ಸಂಸ್ಥೆ ಆವಡು ಬೇತೆ ಸಂಸ್ಥೆಯಲ್ಲಿ ಕೊರ್ತಿನಂಚಿನ ಪ್ರತಿ ಒಂಜಿ ಪೈಸೆಲ್ಲ ಅವೇನು ಲೆಕ್ಕ ಪಾಡ್ದು ನೇರವಾದ ವಿದ್ಯಾರ್ಥಿಗಳಿಗಾವಡು ಆಸಕ್ತರಿಗಾವಡು ಕೊರ್ಪುನಂಚಿನ ವ್ಯವಸ್ಥೆ ಮಲ್ತಿನ ಹಿಡ್ದಾದು ನಮ್ಮ ಈತು ಮಿತ್ತು ಪೋರೆ ಸಾಧ್ಯ ಅನ್ನೋದೇನು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೇರ್ನ ಅಮ್ಮಿರು ಮಿಜಾರಗುತ್ತು ಆನಂದ ಆಳ್ವೇರ್ನ 105ನೇ ವರ್ಷಾಚರಣೆ ಬೆದ್ರ ಆಳ್ವಸ್ ಕಾಲೇಜ VS ಆಚಾರ್ಯ ಸಭಾಂಗಣಗಳು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನ ತಾನಿ ಆಚರಣೆ ಮಾಡ್ತಾರೆ ಆಳ್ವೆರೆಗೂ ಬೊಳ್ಳಿದ ಲೋಟಿಡು ಪೇರ್ ಕೊಡ್ದು ಪೂತ ಮಾಲೆ ಪಾಡ್ದು ಪನ್ನೀರು ತಳಿತದು ಪೂತ ಎಸಲ್ ಪಾಡ್ದು ಮುಂಡುಗು ಬೊಟ್ಟುದೀದು ಆರತಿ ಪತ್ತದು ಮಲ್ಲ ತುಡರ್ಡು 105 ನಿನ್ನೆ ಪೊತ್ತಾದು ಪುಟ್ಟುನ ದಿನಾಚರಣೆ ಮಲ್ತೇರು ಡಾಕ್ಟರ್ ಎಂ ಮೋಹನ ಆಳ್ವಪ್ಪ ತೆರ್ದು ಬಜಿ ಬದುಕಂಡ ಯಾವಂದು ಆ ಬದುಕು ಸಾರ್ಥಕ ಆವಡು ಅಮ್ಮೇರು ಬದುಕುನ ಸಾರ್ಥಕ ಮಲ್ತದೇರು ಅರಣ ಬದುಕದ ಕ್ರಮ ಮಾತ ಎಂಕ್ಲಿಗೆ ಉಮೇದು ಪಂಡೇರು ಶಾಸಕರು ಉಮಾನಾಥ ಕೋಟ್ಯನ್ ಪಾತಿರ್ದು ಜೋಕುಲು ಅಪ್ಪೆಮ್ಮನ ಪುಟ್ಟುನ ದಿನಾಚರಣೆ ಮಲ್ಪನವು ಯೋಗ ಭಾಗ್ಯ ಅಪ್ಪೆಮ್ಮನ ಸಮಾಜ ಸೇವೆನೆ ಜೋಕ್ಲಿಗೆ ಆಸ್ತಿ ಆಪುಂಡು ಮೋಹನ ಆಳ್ವೇರ್ನ ಸಾಧನೆದ ಪಿರವು ಅರನ ಅಪ್ಪೆಮ್ಮನ ತ್ಯಾಗ ಉಂಡು ಎಂದು ಪಂಡೇರು ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ನಿಟ್ಟೆ ವಿನಯ್ ಹೆಗ್ಡೆ ಪಾತಿರ್ದು ಎಡ್ಡೆಪ್ಪು ಬಯಕೇರು ಬೆದ್ರ ಚೌಟ ಅರಮನೆತ ಕುಲದೀಪ್ ಎಂ ಉದ್ಯಮಿಲಾಯಿನ ಶ್ರೀಪತಿ ಭಟ್ ನಾರಾಯಣ PM ಜಯಶ್ರೀ ಅಮರನಾಥ ಶೆಟ್ಟಿ ವಿಶೇಷವಾದ ಪಾಲ್ದೆ ತೊಂದಿರು ಮೀನಾಕ್ಷಿ ಆಳ್ವ ಬಾಲಕೃಷ್ಣ ಶೆಟ್ಟಿ ಪ್ರೇಮಲತಾ ವಿ ಶೆಟ್ಟಿ ವಿವೇಕ ಆಳ್ವ ಕುಟುಂಬ ಸಂಸಾರದಕ್ಲು ಊರ್ದ ಜನಕ್ಲು ಸಂಸ್ಥದ ಬೇಲದಕ್ಲು ಈ ಪೊರ್ತುಡು ಇತ್ತೇರು ನನಗೆ ಗೊತ್ತು, ನನ್ನ ತಾಯಿ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಎಂಬುದು ನನಗೆ ಗೊತ್ತು. ಅಂಥ ಒಂದು ತಾಯಿಯ ಆ ಸಹಕಾರದಿಂದ ತಂದೆ ಇಷ್ಟು ದೀರ್ಘವಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು. ಆಮೇಲೆ ನಾಲ್ಕು ಮಕ್ಕಳು. ನಾವು ಎಂದೂ ತಂದೆಗೆ ಒಂದು ಎದುರು ಮಾತನಾಡಿದವರಲ್ಲ. ತಂದೆಯ ಜೀವನವನ್ನು ಸಂಪೂರ್ಣವಾಗಿ ಅವರು ಹೇಳಿದಾಗೆ ಫ್ರೀಡಮನ್ನು ಕೊಟ್ಟುಬಿಟ್ಟಿದ್ದೆವು. ನಮಗೂ ಕೂಡ ಬದುಕಿನಲ್ಲಿ ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ತಂದೆ ಬದುಕಿನಲ್ಲಿ ನಾನು ನೋಡಿದ್ದೇನೆ. ನಾನು ಬಾಲ್ಯದಲ್ಲಿರುವಾಗ ತಂದೆಗೆ ಅವರ ತಂದೆ ತಾಯಿಯ ಯಾವುದೇ ಒಂದು ಸಹಕಾರ ಇಲ್ಲದೆ ಹೋದದ್ದು ನಾನು ನೋಡಿದ್ದೇನೆ. ಅವರ ತಂದೆ ಆಗಲಿ ಅವರ ತಾಯಿ ಆಗಲಿ ಅವರ ಯಾವ ಸಹಕಾರ ಇಲ್ಲದೆ ಅವರು ಇಂಡಿಪೆಂಡೆಂಟಾಗಿ ಅವರ ಬದುಕನ್ನು ಕಟ್ಟಿದವರು. ನಾನು ಅವರ ದೊಡ್ಡ ಅಣ್ಣ ಒಬ್ಬರು ಸಂಜು ಆಳ್ವರು ಅಂತೇಳಿ, ಅವರ 3 ಜನ ತಮ್ಮನವರು, ಒಂದು ತಂಗಿ, ಇವರೆಲ್ಲ ಇದ್ದುಕೊಂಡು ಒಂದು ಪೂರ್ಣ ಕುಟುಂಬ ನಮ್ಮದು. ಇಂಥ ಒಂದು ಮಿಜಾರಗುತ್ತಿನ ಕುಟುಂಬ ಅಂತ ಹೇಳಿದ್ರೆ ನಮ್ಮೊಂದು ಮನೆ ಕೂಡು ಕುಟುಂಬ. ಇಂಥ ಸಂದರ್ಭದಲ್ಲಿ ಭಾಳ ಸಣ್ಣಗಿನ ಟೈಮ್ನಲ್ಲಿ ಅವರಿಗೆ ಆ ಮನೆಯ ಆಡಳಿತ ಮಾಡುವಂಥ ಅವಕಾಶವನ್ನು ದೇವರು ಕೊಟ್ಟರು. ಬೇಕಾದಷ್ಟು ಬರಡು ಭೂಮಿಯನ್ನು ಅವರ ತಂದೆ ತಾಯಿಯ ಮುಖಾಂತರ, ಅವರ ತಾಯಿಯ ಮುಖಾಂತರ ಅವರಿಗೆ ಸಿಕ್ಕಿರ್ಬೋದು. ಆ ಬರಡು ಭೂಮಿಯನ್ನು ನಂದನವನವಾಗಿ ಮಾಡಿಬಿಟ್ರು. ಎಲ್ಲ ತೋಟಗಳಾಗಲಿ ಪ್ರತಿಯೊಂದನ್ನಾಗಲಿ ಅವರೇ ಮಾಡಿಕೊಂಡರು.
ಅದರ ಒಟ್ಟಿಗೆ ಭಾಳ ಸಮಾಜದ ಪರಿಕಲ್ಪನೆ ಇಟ್ಟುಕೊಂಡ್ರು. ಹೇಗೆ ಬದುಕಬೇಕು ನಾವೆಲ್ಲ ಎಂಬುದನ್ನು ಭಾಳ ಚೆನ್ನಾಗಿ ನಮಗೆ ಕಲಿಸಿಕೊಟ್ರು. ಇದರಿಂದಾಗಿ ಇವತ್ತು ನಮಗೂ ಕೂಡ ಮಕ್ಕಳಿಗೆ ಅವರು ಏನೋ ಐಶ್ವರ್ಯದಲ್ಲಿ ಅವರವರ ನಮಗೆ ಸಿಗುವಂಥ ಅವರ ಭೂಮಿಯ ಐಶ್ವರ್ಯ ನಮಗೆ ಸಿಕ್ಕಿರ್ಬೋದು, ಆದರೆ ಬೇರೆ ನಮಗೆ ಭಾಳ ದೊಡ್ಡ ಒಂದು ನಮ್ಮ ವಿದ್ಯಾಭ್ಯಾಸದಲ್ಲಿ ಮತ್ತು ನಮ್ಮನ್ನು ಮುನ್ನಡೆಸುವನ್ನು ಹೋಗುವಲ್ಲಿ ಅವರ ಇಡೀ ಮಾರ್ಗದರ್ಶನವೇ ನಮಗೆ ಬಹಳ ಮುಖ್ಯವಾಗಿ ಆಗಿ ಹೋಯಿತು. ಅವರ ಬದುಕೇ ನಮಗೊಂದು ಪಾಠ, ಗುರುಪಾಠ. ಅವರ ಇಡೀ ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದರಲ್ಲೂ ನನಗೆ ಭಾಳ ಮುಖ್ಯವಾಗಿ ಅವರೊಂದು ಹೋರಾಟ ಮನೋಭಾವ ಇರ್ಬೋದು, ಅವರ ಇಡೀ ಒಂದು ಸ್ಫೂರ್ತಿ, ಅವರೊಂದು ಸ್ಫೂರ್ತಿ ಇರ್ಬೋದು, ಒಂದು ಕ್ರೀಡಾ ಮನೋಭಾವ ಇರ್ಬೋದು, ಭಾಳ ವಿಶಾಲವಂತ ಮನೋಧರ್ಮ ಇರ್ಬೋದು, ಇದೆಲ್ಲ ದೈವಭಕ್ತಿ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ಪಾಠವಾಗಿ ಹೋಯಿತು. 106 ವರ್ಷ ಬಾಳಿದ್ದಾರೆ. ಆ ಹಿಂದೂ ಧರ್ಮದ ಪ್ರಕಾರ 120 ಅಂದರೆ ಇನ್ನೊಂದು 14 ವರ್ಷ ಖಂಡಿತವಾಗಿ ಬಾಳ್ತಾರೆ. ಅವರಲ್ಲಿ ಈ ಸಮಾಜಕ್ಕೆ ಪ್ರೀತಿ, ಅವರ ಮಕ್ಕಳಿಗೆ ಪ್ರೀತಿ, ಅಂದರೆ ಒಂದು ಕೂಡು ಕುಟುಂಬ ಅಂತ ಮೋಹನ್ ಆಳ್ವರು ಒಂದು ಶಬ್ದ ಉಪಯೋಗಿಸಿದರು. ಕೂಡು ಕುಟುಂಬ ಅಂದರೆ ಒಟ್ಟಿಗಿರುವಂಥ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಜೀವಿಸುವುದು ಒಬ್ಬ ವ್ಯಕ್ತಿಗೆ ಅತಿ ಪ್ರೀತಿ ಮತ್ತು ಆಶೀರ್ವಾದ ಇದ್ದಂಥ ಒಂದು ಪ್ರವೃತ್ತಿ ಅಂತ ನಾನು ಭಾವಿಸ್ತೇನೆ. ಮೋಹನ್ ಆಳ್ವರಿಗೆ ನೀವು ಕಟ್ಟಿದಂಥ ಅದ್ಭುತವಾದ ಈ ವಿದ್ಯಾಕೇಂದ್ರ, ನೀವು ಇದರಲ್ಲಿ ಬೆಳೆದ ರೀತಿಯಲ್ಲಿ, ನೀವು ಯಾವ ರೀತಿಯಲ್ಲಿ ಬೇರೆ ಬೇರೆ ಜನರಿಗೆ ಎಷ್ಟು ಸಹಾಯ ಮಾಡಿದ್ದೀರಿ, ಒಂದು ಶ್ರೇಷ್ಠ ವಿದ್ಯಾಭ್ಯಾಸ. ನಾನು ಕೂಡ ಒಂದು ವಿದ್ಯಾ ಕ್ಷೇತ್ರದಲ್ಲಿ ಇದ್ದೇನೆ. ಆದರೆ ವಿದ್ಯಾರ್ಥಿಗಳಿಗೂ ಅವರಿಗಿರುವಂಥ ಸಂಬಂಧ ಅದು ಅತಿ ಪ್ರೀತಿಯ ಸಂಬಂಧ. ನಾವು ಯಾವ ರೀತಿಯಲ್ಲಿ ಮೋಹನ್ ಆಳ್ವರಿಗೂ ಮತ್ತು ಅವರ ತಂದೆಗೂ ಒಂದು ಪ್ರೀತಿಯ ಸಂಬಂಧ ಇದೆಯಾ, ಅದೇ ರೀತಿಯಲ್ಲಿ ಮೋಹನ್ ಆಳ್ವರಿಗೂ ಅವರ ವಿದ್ಯಾರ್ಥಿಗಳಿಗೂ ಹತ್ತಿರದ ಒಂದು ಪ್ರೀತಿ ಇದೆ. ಕಂಬಳಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟವರು ಮಿಜಾರುಗುತ್ತು ಆನಂದ ಆಳ್ವರು ಅಂತ ನಾನು ಇಲ್ಲಿ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆ ದಿನಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಗುಂಡೂರು ರಾಯರು ಮಿಜಾರಿಗೆ ಆ ಕಂಬಳ ನೋಡಲಿಕ್ಕಾಗಿ ಬಂದದ್ದನ್ನು ಕೂಡ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಅದರೊಟ್ಟಿಗೆ ನನಗೂ ಆನಂದ ಆಳ್ವರಿಗಿರುವಂಥ ಸಂಬಂಧ, ನಮ್ಮ ತಂದೆಯ ಮನೆ ಕೂಡ ಮಿಜಾರು, ಅವರು ಕೂಡ ಮಿಜಾರಿನವರೇ. ಒಂದು ದಿನ ನಾವು ಮಿಜಾರು ಶಾಲೆಯಲ್ಲಿ ಕೃಷಿ ಮೇಳ ಮಾಡುವಂಥ ಸಂದರ್ಭದಲ್ಲಿ ಆನಂದ ಆಳ್ವರು ನೆನಪಿಸಿದರು. ನನ್ನ ಅಜ್ಜ ಆ ದಿನಗಳಲ್ಲಿ ಅಡಿಕೆ ತೋಟವನ್ನು ಮಾಡುವಾಗ ಈ ಪರಬ್ಬೆ ಮೂಜಿ ಬುಳೆಪಿರ್ಪುನ ಕಂಡೋಡು ಕಂಗು ನಡೊಂದುಳ್ಳರತ್ತ ಪರಬಗೆ ಹೆಚ್ಚಿಗಡೆ ಮುಂಡ ಅಂತ ಎಲ್ಲರೂ ಊರಿನವರು ತಮಾಷೆ ಮಾಡ್ತಾಯಿದ್ರು ಎಂಬುದನ್ನು ನನಗೆ ನೆನಪಿಸಿದರು. ಒಂದು ಕುಟುಂಬದ ಯಜಮಾನನಾಗಿ, ಊರಿಗೆ ನಾಯಕನಾಗಿ ಬೆಳೆದವರು ಮಿಜಾರುಗುತ್ತ ಆನಂದ ಆಳ್ವರು. ನಾವು ಸಣ್ಣ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿ ಅಂದರೆ ಹೇಳ್ತಾ ಇದ್ರು, ಒಂದು ಯಾವುದೇ ಒಂದು ಭಾರೀ ಅಪರೂಪಕ್ಕೆ ಒಂದು, ಈಗ ಅಲ್ಲಲ್ಲಿ ನಾಗಮಂಡಲಗಳು ಆಗ್ತವೆ, ಆದರೆ ಭಾರೀ ಅಪರೂಪಕ್ಕೆ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ಅವಿಭಜಿತ ಜಿಲ್ಲೆ ಆಗ ಒಂದು ನಾಗಮಂಡಲ ಆಗಬೇಕಾದ್ರೆ ಮಿಜಾರುಗುತ್ತ ಆನಂದ ಆಳ್ವರ ಬಳಿಗೆ ಹೋಗಿ ಅವರ ಹತ್ರ ಅನುಭವವನ್ನು ತೆಕ್ಕೊಂಡು ಅವರ ಮಾರ್ಗದರ್ಶನ ಬೇಕು ಅಂತ ಹೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಒಂದು ನಾಗಮಂಡಲ ಆಗ್ತಾ ಇತ್ತು ಅಂತ ಹೇಳುವುದನ್ನು ನಾನು ಕೇಳಿದ್ದೆ. ಒಂದು ಕಂಬಳ ಆಗಬೇಕಾದ್ರೆ ಇವತ್ತು ಅಲ್ಲಲ್ಲಿ ಕಂಬಳಗಳಾಗ್ತವೆ, ಮಿಜಾರುಗುತ್ತ ಆನಂದ ಆಳ್ವರ ಹಿರಿತನ, ಅವರ ಮಾರ್ಗದರ್ಶನ ಇಲ್ಲದೆ ಆಗ್ತಾ ಇರಲಿಲ್ಲ. ಒಂದು ಕುಟುಂಬದ ಅಂಥ ಕಲಹ, ಗಲಾಟೆ, ಸಮಸ್ಯೆಗಳು ಏನಾದರೂ ಇದ್ದರೆ ಕೋರ್ಟಿಗೆ ಹೋಗೋದಲ್ಲ, ಮಿಜಾರುಗುತ್ತ ಆನಂದ ಆಳ್ವರ ಬಳಿ ಹೋದರೆ ಒಂದು ಬಹಳ ಉತ್ತಮವಾದಂಥ ಪರಿಹಾರವನ್ನು ಸಿಕ್ಕಿ ಆ ಕುಟುಂಬ ಒಂದಾದದ್ದು. ಹಲವಾರು ಊರಿನ ಗಲಾಟೆಗಳು, ಊರಿನ ಸಮಸ್ಯೆಗಳು ಬಂದಾಗ, ಭೂಮಿಯ ಸಮಸ್ಯೆಗಳು ಬಂದಾಗ ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ನೆನಪಾಗೋದು ಮಿಜಾರುಗುತ್ತ ಆನಂದ ಆಳ್ವರು ಅಂತ ಆಗ ಹೇಳ್ತಾ ಇದ್ರು. ಮಿಜಾರುಗುತ್ತು ಆನಂದ ಆಳ್ವರ ಹತ್ರ ಹೋದರೆ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಒಂದು ಪಾರ್ಟಿಗೆ, ಒಂದು ಕುಟುಂಬಕ್ಕೆ ಸಹಕಾರವನ್ನು ಕೊಡದೆ ನ್ಯಾಯೋಚಿತವಾದಂಥ ನ್ಯಾಯವನ್ನು ಕೊಡಬಲ್ಲಂಥ ಒಬ್ಬ ವ್ಯಕ್ತಿ ನಮ್ಮ ಈ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರು ಅಂತ ಹೇಳಿದರೆ ಅದು ನಮ್ಮ ಮಿಜಾರುಗುತ್ತ ಆನಂದ ಆಳ್ವರು ಅಂತ. ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಟೀಮ್ ಕೆಂಜಾರ್ ಕರಂಬಾರ್ದ ನಿಲಿಟ್ಟು ಕೆಸರಡೊಂಜಿ ದಿನ ಕಾರ್ಯಕ್ರಮ ಐತರ ಕೆಂಜಾರ್ದ ಕೋರ್ದಬ್ಬು ದೈವಸ್ಥಾನ ಕೈತಲ್ದ ಕಂಡೋಡು ನಡೆಸದಿತ್ತದೆ ಬಯ್ಯಗ್ ಅಕೆರಿಯಾಂಡು ಮುಗಿತಲ ಲೇಸಡು ಸಾಧಕರೈನ ಸ್ಯಾಮ್ಸನ್ ರೆಗ್ ಸಮ್ಮನದ ಮರ್ಯಾದೆ ಮಲ್ತೇರು. ಕೆಸರಡೊಂಜಿ ದಿನ ಕಾರ್ಯಕ್ರಮನು ಪಾಕ ವರ್ಷಲೊಡೆದಿಂಚ ಸಲಹೆ ಸೂಚನೆ ಕೊರ್ದು ಸುಧಾರ್ಥ ಕೊರಪುನ ಜನಪದ ವಿದ್ವಾಂಸರು ಕದ್ರ ನವನಿತ ಶೆಟ್ಟಿ ಬೊಕ ಕೆ ಪೇಜಾವರ ಮುಕ್ಲೆಗೆ ಸಮ್ಮನದ ಮರ್ಯಾದೆ ಸಂದಾಯಿತ ಮಲ್ತೇರು. ಬಜೆಪಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಎಕ್ಕರ್ ಮೋನಪ್ಪ ಶೆಟ್ಟಿರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು.
ಬೇತೆ ಬೇತೆ ಕ್ಷೇತ್ರ ವಲಯಲಿನ ನಾಯಕರು ಬಿನ್ನೆರಾದಿತ್ತದು ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಟೀಮ್ದ ಗುರ್ಕಾರ್ಯರು ರವಿಶೆಟ್ಟಿ ಗುರ್ಕಾರ್ಮಿಡ್ ಬಲ್ಲ ಒಯ್ಪನ ಪಂತ ಸೇರಿದು ಬೇತೆ ಬೇತೆ ಪಂತಲೊಡ್ ಗೆಂದು ನಕ್ಲಿಗೆ ಇನಾಮಲಿನ ಪಟ್ಟೇರು ರೂಪೇಶ್ ಮಿಥುನ್ ಭರತ್ ಜಿಮಾಡ ಇಂಚ ಪದಾಧಿಕಾರಿಲು ಸದಸ್ಯರಿ ಪೊರ್ತುರಿತ್ತೇರು. ಇಡೀ ನಿಂತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನು ಸೊನ್ಮೇಲೆ.